ನಿವೇಶನದ ವ್ಯವಸ್ಥೆಗೆ ಪತ್ರಕರ್ತರ ನಿವೇಶ ಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಖಂಡಿತವಾಗಿಯೂ ನಾನು ಕಂದಾಯ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಸೇರಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸುವ ಕೆಲಸವನ್ನು ನಾನು ಮಾಡ್ತೀನಿ. ಎರಡನೇದು, ದೇಶದಲ್ಲೇ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ಸಹಕಾರಿ ಸಂಸ್ಥೆಯನ್ನು ತೆರೆಯತಕ್ಕಂಥದ್ದು, ಗ್ರಾಮ ವಾಸ್ತವ್ಯದ ಮುಖಾಂತರ ನಮ್ಮಂಥ ರಾಜಕಾರಣಿಗಳ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು. ಯಾಕಂದರೆ ಕುಗ್ರಾಮಗಳಲ್ಲಿ ಅವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ, ನಗರ ಕೇಂದ್ರೀಕೃತ ಮಾಡ್ತಾ ಇಲ್ಲ. ಪ್ರಕಾಶನ ಬಹಳ ಅದ್ಭುತ ಕೆಲಸ ಇಲ್ಲಿ ಆಗ್ತಾ ಇದೆ. ನಾವು ಬಹಳ ಹತ್ತಿರದಿಂದ ಕಂಡವು. ಇವತ್ತು ಕುಗ್ರಾಮಗಳಿಗೆ ಹೋಗಿ ಅಲ್ಲಿಯ ಕತ್ತಲನ್ನು ಬೆಳಕು ಚೆಲ್ಲತಕ್ಕಂಥ ಕೆಲಸವನ್ನು ಇವತ್ತು ಪತ್ರಕರ್ತರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಇದರ ಪರಿಣಾಮ ಕಂದಾಯ ಸಚಿವರು ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಗ್ರಾಮ ವಾಸ್ತವ್ಯ ಮಾಡಬೇಕು, ಒಂದು ವ್ಯವಸ್ಥಿತ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾರ್ಗದರ್ಶನ ನೀಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರ ಸಂಘ ಅಂತ ನನಗೆ ಅನಿಸಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದೆ. ಇಡೀ ತಂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ನಾನು ಹೆಚ್ಚು ಇದಕ್ಕೆ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನಾನು ಆಡಳಿತ ಪಕ್ಷದ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನಿದ್ದೇನೆ, ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿ ಕಾದರಿದ್ದಾರೆ, ಪತ್ರಕರ್ತರು ಎಲ್ಲರನ್ನೂ ಸೇರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾಗಿ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಡ. ಆದರೆ ಪತ್ರಕರ್ತರು ಇವತ್ತು ಪ್ರಮುಖ ಒಂದು ಅಂಗ. ಕಾರ್ಯಾಂಗ, ಶಾಸಕಾಂಗ ಹೇಗಿದೆಯೋ, ನ್ಯಾಯಾಂಗ ಹೇಗಿದೆಯೋ ಅಷ್ಟೇ ವಿಶಿಷ್ಟವಾಗಿ ಇವತ್ತು ಪತ್ರಿಕಾ ರಂಗವು ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಪತ್ರಕರ್ತರು ಏನು ಮಾಡ್ತಾರೆ ಅದರ ಆಧಾರದಲ್ಲಿ 10 ಸಾರಿ ನಾವು ನೋಡಿದ್ದೇವೆ, ಪತ್ರಿಕೆಗಳೇ ಸರ್ಕಾರಗಳನ್ನು ಬೀಳಿಸಿದ್ದಿದೆ. ಸರ್ಕಾರಗಳ ಓರೆಕೋರೆಗಳನ್ನು, ತಪ್ಪುಗಳನ್ನು ತಿದ್ದಿ ಸಮಾಜಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಪತ್ರಕರ್ತರು ಮಾಡಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಒಂದು ಒಳ್ಳೆಯ ಟೀಮ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮೆಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ನಾವು ಜೊತೆ ಸೇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಶುಭ ಹಾರೈಸಿಕೊಂಡು ಪತ್ರಕರ್ತರ ಕ್ಷೇಮ ನಿಧಿಗೆ ಕೂಡ ಸಂಸದರು ಚಾಲನೆ ನೀಡ್ತಾ ಇದ್ದಾರೆ.